ಜಮ್ಮು ಕಾಶ್ಮೀರ ಪುಲ್ವಾಮಾ ಆವಂತಿಪರಡ್ 44 ಜನ ಯೋಧರಿನ ಕೇರ್ನ ಉಗ್ರಗಾಮಿಲಿನ ಮಾಸ್ಟರ್ ಮೈಂಡ್ ಅಬ್ದುಲ್ ಬಗಾ ಕುಡರಿ ಉಗ್ರಗಾಮಿನು ಭಾರತದ ಸೇನೆ ಕೆಡ್ತಂಡು ಜೂವ ಕಳೆವೊಂದಿನ ಮಂಡ್ಯದ ಯೋಧೆ ಗುರುನ ಬಿಡಿದಿ ಸೇನೆಗೆ ಸೊಲ್ಮೆ ಪಂತೇರು. ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆದಕ್ಲು ಜಮ್ಮು ಕಾಶ್ಮೀರದ ಪುಲ್ವಾಮಡ್ ದಿಂಗುದುಲ್ಲಿರಂದು ತಿರಿದು ಭಾರತದ ಸೇನೆ ಸೋಮವಾರ ಕಾರ್ಯಾಚರಣೆ ಮಲ್ತದಿತ್ತಂಡು. ಆ ಪೊರ್ತುಡು ಭಾರತದ ಮೇಜರ್ಸ್ ಹಿಡಿದು 6 ಜನ ಸೈನಿಕರು ಜೀವ ಕಳೆವಂದಿರು. ಆಂಡ ಭಾರತದ ಸೇನೆ 44 ಜನ ಯೋಧರನ್ನು ಬಲಿದೆತ್ತನೆರೆ ಕಾರಣಾದಿತ್ತಿನ ಮಾಸ್ಟರ್ ಮೈಂಡ್ ಅಬ್ದುಲ್ ರಶೀದ್ ಖಜಿನ್ ಕಿರ್ತಂಡು. ಐತು ಒಟ್ಟುಗು ಇರುವೇರು ಉಗ್ರಗಾಮಿಲು ಕಲಾ ಸಾತಿರು. ಅಬ್ದುಲ್ ರಶೀದ್ ಗಜಿನ್ ಕಿರ್ನೇಕ್ ಜೀವ ಕಳೆವಣ್ಣ ಮಂಡ್ಯದ ಯೋಧೆ ಗುರುನ ಬಿಡಿದಿ ಕಲಾವತಿ ಸೊನ್ನೆ ಸಂದಾದಿರು. ಉಗ್ರ ಪಂಪನ ಶಬ್ದನೆ ಕೇಂದ್ರ ಬಲ್ಲಿ ಕಾರ್ಯಾಚರಣೆ ತೆರೆಬಲ್ಲಿ ಅಕ್ಲಿನ ಸರ್ವನಾಶಾಪ್ ನಡೆಮುಟ ದುಂಬರಿಯಡು. ಆಂಡ ಎನ್ನ ಸ್ಥಿತಿಗತಿ ಆ ಸೈನಿಕರನ ಕುಟುಂಬಗೂ ಬರಿಯರಲ ಬಲ್ಲಿ ಕೇಂದ್ರ ಸರ್ಕಾರ ಸೈನಿಕರಿಗೆ ನನ್ಲಾತ್ ರಕ್ಷಣೆ ಕೊರಡೊಂದು ಕಲಾವತಿ ಪಂತೇರು. ತೀರ್ಸೋದಕ್ಕೆ ಖುಷಿ ಪಡ್ತೀನಿ. ನಾನು ಉಗ್ರರೆಂಬ ಹೆಸರು ಇತಿಹಾಸವಾಗಿ ಉಳ್ಕೋಬೇಕ ಹೊರತು ಮುಂದಕ್ಕೆ ಉಗ್ರರಿದ್ರು ಅಂತ ನೆನಪಾಗಿರಬೇಕು. ಉಗ್ರರು ಇನ್ನೂ ಇದ್ದಾರೆ ಅನ್ನೋ ಪದನೇ ಇರಬಾರ್ದು. ಏನು ಹೇಳ್ತೀರಿ ನಮ್ಮ ಸೈನಿಕರಿಗೆ ಇವತ್ತು ಅವ್ರನ್ನ ಹೊರದಾಕ್ತಾರೆ? ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಉಗ್ರರು ಇನ್ನೊಬ್ಬರನ್ನ ಬಿಡಬಾರ್ದು ಅಂತ ಕೇಳ್ಕೊತೀನಿ. ಅವ್ರು ಶಾಶ್ವತವಾಗಿ ಇರಲೇಬಾರ್ದು ಅಂತ ಕೇಳ್ಕೊತೀನಿ. ನಾನು ಮಿಸ್ಯೂಸ್ ಮಾಡಬಾರ್ದು ಐಡಿ ಕಾರ್ಡ್. ಹೌದು ಸರ್, ಆ ತಿಂಕಲ್ಲಿತ್ತು ಸರ್. KRSಗೆ ಹೋಗಿದ್ವಿ, ಅಸೈನ್ಮೆಂಟ್ ಸಬ್ಮಿಟ್ ಮಾಡ್ಬಿಟ್ಟು ಬರೋಕ್ಕೆ ಹೋಗಿದ್ವಿ. ಅವಾಗ ಟೈಮ್ ಇತ್ತು, KRSಗೆ ಹೋಗೋಣ ಅಂದ್ವಿ, ಹೋಗಿದ್ವಿ. ಅಲ್ಲಿ ಕನ್ನಂಬಾಡಿ ಕಟ್ಟೆ ಮೇಲೆ ನೋಡಬೇಕು ಕರ್ಕೊಂಡೋಗಿ ಅಂತ ಕೇಳಿದ್ವಿ. ಇಲ್ಲ ಹಂಗೆಲ್ಲ ಕರ್ಕೊಂಡೋಗಲ್ಲ. ನನ್ನ ಫ್ರೆಂಡು ಹಸ್ಬೆಂಡ್ ಹೇಳಿದ್ರು ನಿಮ್ಮದು ID ಕಾರ್ಡ್ ಇರುತ್ತಲ್ಲ ಕರ್ಕೊಂಡೋಗಿ ಅಂತ ಕೇಳಿದ್ರು. ಹಂಗೆಲ್ಲ ಮಿಸ್ಯೂಸ್ ಮಾಡ್ಕೊಬಾರ್ದು ಅಂತ ಹೇಳಿದ್ರು. ದೇವಸ್ಥಾನಕ್ಕೆ ಹೋದ್ರು ಅಷ್ಟೇ. ಸಾತ್ನೂರಲ್ಲಿ ಕಪ್ಪಳಮ್ಮನ ದೇವಸ್ಥಾನ ಇತ್ತು, ಅಲ್ಲಷ್ಟು ರಶ್ ಇರುತ್ತೆ. ಅಲ್ಲೂ ಅವ್ರು ಕಾರ್ಡ್ ತೋರಿಸಿ ಹೋಗ್ತಿರ್ಲಿಲ್ಲ, ಲೈನಲ್ಲಿ ನಿಂತೇ ಹೋಗ್ತಿದ್ರು. ಅವ್ರು ಯಾವುದೇ ಕಾರ್ಡನ್ನೇ ಮಿಸ್ಯೂಸ್ ಮಾಡ್ಕೋತಿರ್ಲಿಲ್ಲ ಸರ್. ಅವ್ರು ಕೊಟ್ಟಿದ್ದು ಮಿಸ್ಯೂಸ್ ಯಾವುದೂ ಮಾಡ್ಕೋತಿರ್ಲಿಲ್ಲ. ಅವ್ರಿಗೆ ಎಷ್ಟು ಬೇಕಷ್ಟು ಉಪಯೋಗಿಸ್ತಿದ್ರು ಅಷ್ಟೇ ಸರ್. ಫ್ಯಾಮಿಲಿಗೆ ಅಥವಾ ಏನು ಕೇಳಿ ಅವ್ರು ಮಿಸ್ಯೂಸ್ ಮಾಡ್ತಿರ್ಲಿಲ್ಲ.